ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಂಟ್ವಾಳ ಪ್ರಖಂಡ ವತಿಯಿಂದ ವಿವಿಧ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಬಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆದಿದೆ. ಈ ರಕ್ತದಾನ ಶಿಬಿರದಲ್ಲಿ ಮಂಗಳೂರಿನ ಕೆಎಂಸಿ ಆಸ್ಪತ್ರೆ, ವೆನ್ಲಾಕ್ ಆಸ್ಪತ್ರೆ, ಎಜೆ ಆಸ್ಪತ್ರೆ, ರೆಡ್ ಕ್ರಾಸ್ ಮಂಗಳೂರು ಹಾಗೂ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗಳು ಕೈಜೋಡಿಸಿದೆ. ಈ ಕಾರ್ಯಕ್ರಮವನ್ನು ಬಜರಂಗದಳ ಪ್ರಾಂತ ಸಂಚಾಲಕ ರಘು ಸಕಲೇಶಪುರ ಅವರು ದೀಪ ಬೆಳಗಿ ಉದ್ಘಾಟಿಸಿದರು. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಉಡುಪಿ ಕ್ಷತ್ರಿಯ ಪೀಠದ ಶ್ರೀ ವಿಶ್ವರಾಜ ತೀರ್ಥ ಸ್ವಾಮೀಜಿ ಅವರು ಆಶೀರ್ವಚನವನ್ನ ನೀಡಿದರು. ಈ ವೇಳೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಕುಳಿಪಾಡಿಗುತ್ತು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಅಥವಾ ಅವಾಗ ಇಲ್ಲದಿರುವುದು ಕೆಲವೊಮ್ಮೆ ಕೆಟ್ಟದಾಗಿರುತ್ತೆ ಸಹ ಅನುಸಂಧಾನ ಇಟ್ಟುಕೊಂಡು ಕಾರ್ಯ ಮಾಡಬೇಕು. ಏನು ಅನುಸಂಧಾನ? ಆ ಅನುಸಂಧಾನದ ಒಂದು ಅಂದಾಜು ನಮಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಇತಿಹಾಸದ ಉದಾಹರಣೆಯನ್ನು ಹೇಳುವುದರ ಮುಖಾಂತರ ಆ ಅನುಸಂಧಾನದ ಕಲ್ಪನೆ ಬರುವ ಹಾಗೆ ನಾವು ಪ್ರಯತ್ನಿಸ್ತೇವೆ. ಮಯೂರ ಧ್ವಜ ಅಂತ ಪದಾರ್ಥ ಮಾಡ್ತೇವೆ. ಆ ಕಾರ್ಯದ ಮುಂದಿನ ಮನೋಭಾವನೆ ಎಂಥದ್ದು ಅದು ಅದರ ಅನುಸಂಧಾನ. ಹೊರಗೆ ಒಳ್ಳೆಯ ಕಾರ್ಯ, ಒಳಗೆ ಮನಸ್ಸು ಹೇಗೆ ಸರಿ ಇಲ್ಲದಿದ್ದರೆ ಹೊರಗೆ ಒಳ್ಳೆಯದಾಗಿಕೊಂಡು ಆ ಕಾರ್ಯಕ್ಕೆ ಅನುಭವವನ್ನು ಅಥವಾ ಹೊರಗೆ ಇಲ್ಲದಿರುವುದು ಅಥವಾ ಕೆಲವೊಮ್ಮೆ ಕೆಟ್ಟದಾಗಿರುತ್ತೆ ಸಹ ಅನುಸಂಧಾನ ಇಟ್ಟುಕೊಂಡು ಕಾರ್ಯ ಮಾಡಬೇಕು. ಏನು ಅನುಸಂಧಾನ? ಆ ಅನುಸಂಧಾನದ ಒಂದು ಅಂದಾಜು ನಮಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಇತಿಹಾಸದ ಉದಾಹರಣೆಯನ್ನು ಹೇಳುವುದರ ಮುಖಾಂತರ ಆ ಅನುಸಂಧಾನ